ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರು ಭಾರತೀಯ ಪುರಾತತ್ವ ಶಾಸ್ತ್ರದ ತಂದೆ ಎನಿಸಿದ್ದಾರೆ. ಅವರು ಸರ್ವೆ ಆಫ್ ಇಂಡಿಯಾ ಮತ್ತು ಪುರಾತತ್ವ ಇಲಾಖೆಯ ಸ್ಥಾಪಕರು. ಭಾರತೀಯ ಪುರಾತತ್ವ ಶಾಸ್ತ್ರದ ತಂದೆಯೆಂದು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಖ್ಯಾತರಾಗಲು ಕಾರಣವಿದೆ. ಬುದ್ಧನನ್ನು ವೈದಿಕರು ಹುಗಿದಿದ್ದರು. ಅದನ್ನು ಅಗೆದು ತೆಗೆದವರು ಇದೇ ಕನ್ನಿಂಗ್ಹ್ಯಾಮ್. 1854ರಲ್ಲಿ ಕನ್ನಿಂಗ್ಹ್ಯಾಮ್ ಅವರು ದ ಬಿಲ್ಸಟೋಪ್ಸ್ ಬರೆದರು. ಅದು ಭಾರತದಲ್ಲಿ ಬೌದ್ಧ ಇತಿಹಾಸವನ್ನು ಪುರಾತತ್ವ ಶಾಸ್ತ್ರದ ಪಳೆಯುಳಿಕೆಗಳ ಮೂಲಕ ಕಂಡುಕೊಂಡ ಮೊದಲ ಪ್ರಯತ್ನವಾಗಿದೆ. 1850ರಲ್ಲಿ ಕನ್ನಿಂಗ್ಹ್ಯಾಮ್ರು ಭಾರತದ ಅತಿ ಹಳೆಯ ಉಳಿಕೆ ಕಟ್ಟಡಗಳನ್ನು ಮತ್ತು ಅವಶೇಷಗಳನ್ನು ಸಾಂಚಿ ಉತ್ಖನನದ ಮೂಲಕ ಕಂಡುಹಿಡಿದರು. ಕನ್ನಿಂಗ್ಹ್ಯಾಮರು ಕಾಶ್ಮೀರ, ಲಡಾಖ್ ಮೊದಲಾದ ಕಡೆಗಳಲ್ಲಿ ಸಹ ಉತ್ಖನನ ನಡೆಸಿ ಮೊದಲ ಬುದ್ಧ ಚರಿತೆ ಹೊರಗೆತ್ತಿ ತೆಗೆದರು. ಅವರು ಅಶೋಕ ಸ್ತಂಭ ಮತ್ತು ಅಶೋಕ ಚಕ್ರವನ್ನು ಪರಿಚಯಿಸಿದರು. 100 ವರ್ಷಗಳ ಹಿಂದೆ ಅಶೋಕನ ಶಾಸನಗಳನ್ನು ಮೊದಲು ಓದಿ ಇತಿಹಾಸ ನೀಡಿದವನು ಕನ್ನಿಂಗ್ಹ್ಯಾಮ್ರ ದಾರಿಯ ಜೇಮ್ಸ್ ಪ್ರಿನ್ಸೆಪ್. ಶಾಸನಗಳಲ್ಲಿ ಚಕ್ರವರ್ತಿಯ ಹೆಸರು ಅಶೋಕ ಎಂದೇ ಇದೆ. ಅದೇ ಶೋಕದ ಮೂಲ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಕೋಲ್ಕತ್ತಾ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.